ಮೊದಲನೇದಾಗಿ ಇಡೀ ಮಂಗಳೂರು ಜನತೆಗೆ ಮತ್ತು ಎಲ್ಲ ತುಳು ಬಾಂಧವರಿಗೆ ನಮ್ಮ ಪ್ರೀತಿಯ ನಮಸ್ಕಾರ. ಇಲ್ಲಿ ನಮ್ಮ ಜಡೇಶ್ ಅವರ ಸಿನಿಮಾ ಶೂಟಿಂಗ್ ಬಂದಿದ್ದೀನಿ. ಇಲ್ಲಿ ಇನ್ನೊಂದು 2 ದಿವಸ 3 ದಿವಸ ಇಲ್ಲೇ ಇರ್ತೀನಿ ನಾನು. ಈ ಸೆಂಟ್ರಲ್ಲಿ ನಾನು ಯಾವಾಗಲೂ ದೇವ್ರ ಬಗ್ಗೆ ಕೇಳ್ತಿದ್ದೆ, ಕೊರಗಜ್ಜನ ಬಗ್ಗೆ ಯಾವಾಗಲೂ ಕೇಳ್ತಾ ಇದ್ದೆ. ಸೊ ಅದು ನೋಡಲೇಬೇಕು ಅನ್ನೋ ಒಂದು ಆಸೆ ಕೂಡ ಇತ್ತು. ಸೊ ಹಂಗಾಗಿ ಇವತ್ತು ಶೂಟಿಂಗ್ ಮುಗಿಸಿ ಇಮಿಡಿಯೇಟಾಗಿ ಇಲ್ಲಿಗೆ ಬಂದಿದ್ದೀನಿ. ಇನ್ನೂ ಹೆಸರಿಟ್ಟಿಲ್ಲ. ಜಡೇಶ್ ಅವ್ರದ್ದು ನಂದು 29ನೇ ಸಿನಿಮಾ. ಅದು ಹೆಸರಿಟ್ಟಿಲ್ಲ ಇನ್ನು. ಅದು ಹೇಳಂಗಿಲ್ವಲ್ಲ. ಖಂಡಿತವಾಗ್ಲೂ ಬೇಡ್ಕೊಂಡಿದ್ದೀನಿ. ಅದನ್ನು ಕೊರಗಜ್ಜ ಈಡೇರಿಸ್ತಾರೆ. ಅವತ್ತು ಬಂದು ತಮ್ಗೆ ಹೇಳ್ತೀನಿ ನಾನು ಎಲ್ಲನೂ. ಇದು ಅಲ್ಲ ಕೊರಗಜ್ಜನಿಗೆ ಮೊದಲು ಬರೋದು ನಾನು. ಕೊರಗಜ್ಜನಿಗೆ ಮೊದಲು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸರಿ ನನ್ನ ಭೀಮಾ ಸಿನಿಮಾ ಇಡೀ ಮಂಗಳೂರು ಭಾಗದಲ್ಲಿ ಎಲ್ಲ ಕಡೆಯೂ ತುಂಬ ದೊಡ್ಡ ಮಟ್ಟಕ್ಕೆ ಯಶಸ್ಸು ತಂದುಕೊಟ್ಟು ನಿಮ್ಮ ಪ್ರೀತಿ ಮತ್ತು ನಿಮ್ಮ ವಿಶ್ವಾಸ ಮತ್ತು ಸಿನಿಮಾ ಮೇಲಿರೋ ಗೌರವ ತಾವು ಇಡೀ ಜನತೆ ಉಳಿಸ್ಕೊಟ್ಟಿದ್ದಾರೆ. ಸೊ ಹಂಗಾಗಿ ಸಿನಿಮಾ ನೋಡಿ ಪ್ರೋತ್ಸಾಹ ನೀಡಿದಂಥ ಎಲ್ರಿಗೂ ನನ್ನ ಕಡೆಯಿಂದ ಒಂದು ಪ್ರೀತಿ ನಮಸ್ಕಾರನ ತಿಳಿಸ್ತೀನಿ ಅವ್ರಿಗೆ. ಅವರು ಇವತ್ತು ಖುಷಿ ಆಯಿತು. ಈಗ ಬರ್ತಾ ಎಲ್ಲ ಕೇಳಿದೆ, ತುಂಬ ಒಳ್ಳೆ ಕಲೆಕ್ಷನ್ಸ್ ಆಗಿದೆ ಮತ್ತು ಎಲ್ಲರೂ ಬಂದು ಇಂಟ್ರೆಸ್ಟಿಂಗಾಗಿ ಸಿನಿಮಾ ನೋಡಿದ್ದಾರೆ. ಹಂಗಾಗಿ ನಮಗೆ ಇಲ್ಲಿನ ಆಶೀರ್ವಾದ ಕೂಡ ತುಂಬ ಇದೆ. ಸೊ ಹಂಗಾಗಿ ಎಲ್ಲ ಜನತೆಗೆ ನಮಸ್ಕಾರ ಹೇಳ್ತೀನಿ. ಮುಂದಿನ ಪ್ರಾಜೆಕ್ಟು ಮಗಳಿಗೆ ಒಂದು ಸಿಟಿ ಲೈಟ್ಸ್ ಅಂತ ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ ನನ್ನ ಡೈರೆಕ್ಷನಲ್ಲಿ. ಸೊ ಹಾಗಾಗಿ ಇದು ಮುಗಿದ ಮೇಲೆ ಅದನ್ನು ಮಾಡ್ತೀನಿ ನಾನು. ಈಗಲೇ ಫಸ್ಟ್ ಬಂದಿದ್ದು ನಾನು. ಸರ್ ಅದೆಲ್ಲ ಕರೆಸ್ಕೊಳ್ಳೋದು. ಈಗ ಅವ್ರದ್ದು ಆಜ್ಞೆ ಇತ್ತು, ಕರೆಸ್ಕೊಂಡ್ರು. ಯಾರ್ಯಾರ್ದು ಆಜ್ಞೆ ಇದೆ ಗೊತ್ತಿಲ್ಲ, ಅವ್ರು ಕರೆಸ್ಕೊಂಡಾಗ ಹೋಗ್ತಿರೋದು ಅಷ್ಟೇ. ಅದೊಂದು ತುಂಬ ಖುಷಿ ಆಯಿತು ಸರ್. ನಾನು ಕೇಳ್ಪಟ್ಟಿದ್ದೆ ಯಾವಾಗಲೂ. ನನಗೆ ತುಂಬ ಒಂಥರ ತುಂಬ ವೈಬ್ರೇಷನ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಮತ್ತು ಅಲ್ಲಿನ ಸ್ಥಳಕ್ಕೆ ಹೋಗಿದ್ದೆ. ತುಂಬ ಖುಷಿ ಆಯಿತು ನನಗೆ. ಈಗ ಶೂಟಿಂಗ್ ನಡೆದ ಚಿತ್ರದಲ್ಲಿ ನಾನೇ ಇರೋ. ಹೌದು ನಾನೇ ಇರೋ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.